ಹೆಚ್ಚಿನ ಒಂದು ಅಭಿವೃದ್ಧಿ ದಕ್ಷಿಣ ಕನ್ನಡದಲ್ಲಿ ಇನ್ನೂ ಸಹ ಉಳಿದಿದೆ. ಇದರಲ್ಲಿ ಒಂದು 33 ವರ್ಷದಿಂದ ಬಿಜೆಪಿ ಅಧಿಕಾರದಲ್ಲಿಲ್ಲ, ಆದರೆ ಯಾವುದೇ ಅಭಿವೃದ್ಧಿಯನ್ನು ಮಾಡುತ್ತಿಲ್ಲ. ಇಂಡಿಯಾ ಒಕ್ಕೂಟವು ಅಧಿಕಾರಕ್ಕೆ ಬರುತ್ತದೆ. ఒక అభివృద్ధి ಬಗ್ಗೆ ಮೋದಿನ ಬಗ್ಗೆ ಪಣೆರಿಜ್ಜಿ ಎಡ್ಡೆ ರೀತಿಯ ಅಭಿವೃದ್ಧಿ ಮಂತೊಂದುಲ್ಲೇರು ಓಟು ಬತ್ತುಂಡು ಓಟು ಬಂದಾಗ ಮಾತೆಲ್ಲ ಬರ್ಪೇರು ಮಾತು ಅಭಿವೃದ್ಧಿ ಒಳ್ದು ಅಭಿವೃದ್ಧಿ ಮಾಡ್ಬೇಕು ಬೇರು ಅಭಿವೃದ್ಧಿ ಮಾಡ್ಪಣಗಳು ಅಲ್ಲಿ ಆಂಜನೇಯಕ್ಲು ಪಿದೈ ಊರಿಗೆ ಹೋದು ಬತ್ತದು ಅಲ್ಪಾಕ್ಲು ಬೆಣ್ಪುಣೆ ಮೂಲಿ 2,000 ಉಂಡೇತೊಂದು ಮಜಾ ಮನ್ಪೀರು. ಕೊರೋನಾದ ಬುಕ್ಕ ಇಂಕ್ಲಾರ್ನ ಒಂಜಿ ಪರಿಸ್ಥಿತಿ ಎಂಚ ಇಂಕ್ಲೆಗ್ ಆ ರೀತಿ ಆತನ ಪಂಡದ ಇಂಕ್ಲ ಗೊತ್ತುಂಡು ಅನುಭವ. ಮೋದಿ ಬತ್ತನಂದ ಇಂಕ್ಲ ಊರು ದೇಶ ಒರಿಪುಣ ಅನ್ಪುಣ ಒಂಜಿ ಉದ್ದೇಶ ಇಂಕ್ಲ ಮೋದಿಜಿನ ಬುಡಿರಜ್ಜಿ ದಯಪಂಡ ನಂಗೆ ಒವ್ವೆತ್ತೋ ನಿರೀಕ್ಷಿತ ಕನಸಿತ್ತು ನಂಜಿ ರಾಮ ಮಂದಿರದ ಬಗ್ಗೆ ಐನು ಮಾಲ್ತು ಕೊಡ್ತೇರು. ಯಾವುದೇ ಜಾತಿ ಆಗಲಿ ಅದು ಜಾತಿ ಮತ್ತು ಪಕ್ಷಕ್ಕಲ್ಲ, ವ್ಯಕ್ತಿ ನೋಡಿ ಓಟ್ ಕೊಡಿ ಅಷ್ಟೇ. ಬಹಳಷ್ಟು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಇನ್ನಷ್ಟು ಅಭಿವೃದ್ಧಿಯನ್ನು ನಾವು ಬಯಸ್ತಿದ್ದೇವೆ, ನಿರೀಕ್ಷಿಸುತ್ತಿದ್ದೇವೆ. ಆರ್ಲ ಯೋಗಿಲಿ ಅక్కడ ಜನ ಇತ್ತಂಡೆ ಯಾವ ಭೂಮಿ ತೇರ್ಲು ಬರ್ಚಿ ರಾಜಕೀಯ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸುದ್ದಿ ಚಾನಲ್ ಹಮ್ಮಿಕೊಂಡಿರುವಂಥ ಲೋಕಸಭಾ ಚುನಾವಣೆ 2024 ಈ ಒಂದು ಕಾರ್ಯಕ್ರಮದಲ್ಲಿ ನಾವೀಗ ಪುತ್ತೂರು ತಾಲೂಕಿನ ಒಲಮಗುರು ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಮತದಾರರ ಗ್ರಾಮಸ್ಥರ ಅಭಿಪ್ರಾಯಗಳೇನು, ಇಲ್ಲಿ ಏನು ಅಭಿವೃದ್ಧಿಯಾಗಿದೆ, ಈ ಬಗ್ಗೆ ಏನು ಅಭಿವೃದ್ಧಿ ಆಗಬೇಕೆಂಬ ನಿಟ್ಟಿನಲ್ಲಿ ಈ ಭಾಗದ ಜನರ ಅಭಿಪ್ರಾಯಗಳನ್ನು ನಾವು ಕೇಳಿಕೊಂಡು ಬರೋಣ. ನಾನು ಸಿಶೆ ಕಜಮಾರ್, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಯೂಸುಫ್ ರಂಜಲಡಿ. ಲೋಕಸಭೆ ಚುನಾವಣೆಯು ಈಗಾಗಲೇ ತಾರೀಕು 26ರಂದು ಚುನಾವಣೆ ನಡೆಯಲಿದೆ. ದೇಶದ ಅಭಿವೃದ್ಧಿ ಹಾಗೂ ನಮ್ಮ ಲೋಕಸಭೆ ದಕ್ಷಿಣ ಕನ್ನಡದಲ್ಲಿ ಯಾವುದೆಲ್ಲ ಇನ್ನೂ ಕಾಮಗಾರಿ ಬಾಕಿ ಇದೆಯೋ ಆ ಕಾಮಗಾರಿಯನ್ನು ಮಾಡುವಂಥ ನಮ್ಮ ಲೋಕಸಭೆ ಒಂದು ಸದಸ್ಯರು ನಮಗೆ ಭಾಳ ಪ್ರಾಮುಖ್ಯತೆ ಬೇಕಾಗಿರ್ತದೆ. ಇದಕ್ಕೆ ಮುಂಚೆ ಸಹ ಒಳ್ಳೆಯ ಒಂದು ಕೆಲಸ ಮಾಡಿದ ಒಂದು ಲೋಕಸಭಾ ಸದಸ್ಯರಿದ್ದರು. ಇನ್ನೂ ಸಹ ಒಂದು ಲೋಕಸಭೆಗೆ ಅಭ್ಯರ್ಥಿಯಾಗಿ ನಾವು ಕಳಿಸುವಾಗ ಜನಗಳ ಒಂದು ಸಾಮಾನ್ಯ ಜನರ ಯಾವುದು ಬೇಡಿಕೆ ಇರ್ತದ ಅದನ್ನು ನಮ್ಮ ಲೋಕಸಭೆಯಲ್ಲಿ ಒಂದು ಹೆಚ್ಚಿನ ಒಂದು ಅಭಿವೃದ್ಧಿ ದಕ್ಷಿಣ ಕನ್ನಡದಲ್ಲಿ ಇನ್ನೂ ಸಹ ಉಳಿದಿದೆ. ಯಾವುದಂದರೆ ಮೈಸೂರು ಮಾಣಿ ರೋಡ್ ಇರ್ಬೋದು, ಬೇರೆ ಬೇರೆ. ಹಾಗೆಯೇ ನಮ್ಮ ದೇಶದ ಒಂದು ಪ್ರಾಮುಖ್ಯತೆ ಏನಂದರೆ, ದೇಶ ಒಂದು ಪ್ರಪಂಚದಲ್ಲಿ ಮುಂದೆ ಹೋಗಬೇಕಾದ್ರೆ ನಮ್ಮ ಈಗಿನ ಪ್ರಧಾನಿ ಇರುವ ನರೇಂದ್ರ ಮೋದಿಯವರಂಥ ಒಂದು ಪ್ರಧಾನಿಯವರು ಇದ್ದರೆ ನಮ್ಮ ದೇಶ ಇನ್ನೂ ಪ್ರಪಂಚಕ್ಕೆ ಈಗಾಗಲೇ ಒಂದು ಭಾರತ ಅಂದರೆ ಒಂದು ಪ್ರಜೆಗಳಿಗೆ ಹೆಮ್ಮೆ ವಿಷಯ ಆಗಿದೆ. ಇನ್ನು ಮುಂದೆ ಸಹ ಒಂದು ಒಳ್ಳೆಯ ಪ್ರಧಾನಿ ಅಂದರೆ ನರೇಂದ್ರ ಮೋದಿಯವರಂಥ ಒಂದು ಪ್ರಧಾನಿ ಬಂದರೆ ನಮಗೆ ಭಾಳ ಒಂದು ಈ ದೇಶಕ್ಕೆ ಮತ್ತು ಪ್ರಪಂಚದಲ್ಲಿ ನಮಗೆ ಒಂದು ಹೆಸರು ತಲೆ ಎತ್ತಿ ನಡಲಿಕ್ಕೂ ಮತ್ತು ಹೆಸರು ಒಂದು ಭಾರತದ ಹೆಸರು ಪ್ರಪಂಚಕ್ಕೆ ಹರಡಲಿಕ್ಕೂ ಒಂದು ಒಳ್ಳೆಯ ಅವಕಾಶ ಇದೆ. ಇನ್ನು ಮುಂದೆಯೂ ಒಳ್ಳೆಯ ಒಂದು ಪ್ರಧಾನಿ ಬರಲಿ ಅಂತ ನಮ್ಮ ಒಂದು ಆಶೀರ್ವಾದ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಜನರು ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಎಂದರೆ ಇದರಲ್ಲಿ ಒಂದು 33 ವರ್ಷದಿಂದ ಬಿಜೆಪಿ ಅಧಿಕಾರದಲ್ಲಿಲ್ಲ, ಆದರೆ ಯಾವುದೇ ಅಭಿವೃದ್ಧಿಯನ್ನು ಮಾಡುತ್ತಿಲ್ಲ. ಅದರ ಜನರು ಅಭಿವೃದ್ಧಿಯನ್ನು ಬಯಸಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಹೊಸ ಹೊಸ ಕಂಪನಿಗಳು ಬರಬೇಕು, ಜನರಿಗೆ ಉದ್ಯೋಗ ಬೇಕು. ಅದಕ್ಕಾಗಿ ಉತ್ತಮವಾದ ಒಂದು ಅಭ್ಯರ್ಥಿಯಾಗಿ ಪದ್ಮರಾಜ್ ಇದ್ದಾರೆ ಕಾಂಗ್ರೆಸ್ಸಿಂದ. ಅವರೊಂದು ಅಭಿವೃದ್ಧಿಯ ಪರ ಇದ್ದಾರೆ. ಅದರಿಂದ ನಾವು ಪದ್ಮರಾಜ್ ಆಯ್ಕೆ ಆಗಬೇಕೆಂದು ಬಯಸ್ತೇವೆ. ದೇಶದಲ್ಲಿ ಈಗ 10 ವರ್ಷದಿಂದ ಮೋದಿ ಆಡಳಿತವಿದೆ. ಈ ಸಲ ಬದಲಾವಣೆ ಆಗುತ್ತದೆ. ಈ ಸಲ ಇಂಡಿಯಾ ಒಕ್ಕೂಟವು ಅಧಿಕಾರಕ್ಕೆ ಬರುತ್ತದೆ. ಪದ್ಮನಾಭ ಯಾನೊಂಜಿ ಬಿಜೆಪಿದ ಸಾಮಾನ್ಯ ಕಾರ್ಯಕರ್ತೆ ಎಂಗ್ಲೆ ಈ ಸರ್ತಿ ಒಂಜಿ 450 ಸೀಟು ಎಂಗ್ಲೆ MP ಸೀಟು ಬತ್ತದ ಮೋದಿ ಬಹುಮತದ ಪ್ರಧಾನಿ ಆವಡೊಂದು ಎಂಕ್ಲ ಅಭಿಪ್ರಾಯ. ఒక 3 ಲಂಚನೆ ಬ್ರಿಜ ಚೌಟರು ಎಡ್ಡೆ ಒಂಜಿ 4 ಲಕ್ಷ ಮಿತ್ತಿಡ್ದು ಓಟುಡು ವಿನ್ ಆವಡೊಂದು ಎಂಕ್ಲ ಒಂಜಿ ಅಭಿಪ್ರಾಯ. ಸಾಮಾನ್ಯ ಕಾರ್ಯಕರ್ತೆ ಆದ ಏನು ಕೆದಂಬಾಡಿ ಗ್ರಾಮಡು ಬೆಂದೊಂದುಲ್ಲ ಎಂಕ್ಲ ಇತ್ತೆಲ್ಲ ಫೀಲ್ಡ್ಗೆ ಪೂರ ಹೋದು ವರ್ಕ್ ಮಂದು ಬತ್ತ ಅಂಚ ఒక ಅಭಿವೃದ್ಧಿದ ಬಗ್ಗೆ ಮೋದಿನ ಬಗ್ಗೆ ಪಣೆರಿಜ್ಜಿ ಎಡ್ಡೆ ರೀತಿಯ ಅಭಿವೃದ್ಧಿ ಮಂತೊಂದುಲ್ಲೇರು. ನಮ್ಮ ದೇಶಗಳು ಒಂಜಿ ಎಡ್ಡೆ ಒಳ್ಳೆಡೆ ಪುದಾರ್ ಬರ್ಪು ನಂಚಿನ ಒಂಜಿ ಎಂದು ಕೊಣತು ಕೊಡ್ತೀರು ಮೋದಿ ಅದೇ ಬಕ್ಕದಲ್ಲ ಪಣೆರೆ ಅಭಿಪ್ರಾಯದಿಂದ ಕೆದಂಬಾಡಿ ದಟ್ಟಿಲ್ಲ ಓಟು ಬತ್ತುಂಡು ಓಟು ಬಂದಾಗ ಮಾತೆಲ್ಲ ಬರ್ಪೇರು ಮಾತು ಅಭಿವೃದ್ಧಿ ಒಳ್ದು ಅಭಿವೃದ್ಧಿ ಮಾಡ್ಬೇಕು ಬೇರು ಅಭಿವೃದ್ಧಿ ಮಾಡ್ಪಣಗಳು ಅಲ್ಲಿ ಮಾತು ಎಂಕಡೆ ಮಾತು ಅವು ಗೊರಪಂದು ಮಣಿಪೇರು ಲಕ್ಷ ಕೊಟ್ಟು ನಾವು ಅಕೌಂಟ್ ಮಾಡ್ಪ ಒಂದೊಂದು ನಮ್ಮ ಒಂಜಿ ಚಾಯ ಪಂಡ ಒಂಜಿ ಎಂಕಡೆ ಬೋತು ಪುತ್ತೂರು ಒಂದು ಚಾಯ ಪಂಡ 500 ರೂಪಾಯಿ ಚಿಲ್ಲರೆ ಎಂಕಡೆ GST ಮಾಡಿಪೇರು ಎಂಕಡೆ ಆ GST ಎಂಕಡೆ ಕೊಟ್ಟರು ಕೊರ್ಪಿಜೇರು ಮುಳ್ಪದಾಯ್ತು ಎಂಕಡೆ ಗೌರ್ಮೆಂಟ್ ಮುಳು ಒಂದು ಒವ್ವನ್ನೆಲ್ಲ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬರೋಡು
ಅಂತ ಹೌದು. ದಕ್ಷಿಣ ಏನಾಡು ನಮ್ಮ ಬೇರೆ ಪದ್ಮರಾಜ ಆರು ಬರಡು ಒಂದು ಬರಡು. ಓಟದ ಬಗ್ಗೆ ಏರೆಡೆಲ್ಲ ದಳ ಪಡಿಯರ ಜಾ ಪಕ್ಷ ಈ ಪಕ್ಷ ಅನ್ನಂಡುದು ಎಡ್ಡೆ ಆಡಳಿತ ಎಡ್ಡೆ ರೀತಿಯ ಆಡಳಿತ ಏರು ಮಣ್ಪೇರು ಅಕ್ಲಿ ಮಾಂತಿರೆಗ್ಲು ಓಟುಂಡು ಸಾರ್ವಜನಿಕರ್ನವಡು ಏರ್ನವಡು ಮುಖ ಅಕ್ಲು ಪೋ ಕೊರ್ಪುನ ಫೆಸಿಲಿಟಿ ತಮ್ಮಿತ್ತಲ್ಲ ಎಂಗ್ಲು ಓಟುಗು ಡಿಪೆಂಡ್ ಅದು ಉಳ್ಳಾಯಿನ ಎತ್ತು ಎಡ್ಡೆ ರೀತಿಯ ರಾಜಕೀಯ ಆಡು ಒವ್ವೇ ಆಡು ಒಂಜಿ ಆಡಳಿತ ಆಡು ಒವ್ವೇ ಆಡು ಎಡ್ಡೆ ರೀತಿಯ ಆಡಳಿತ ರಾಜಕೀಯ ನಡಪವನಕ್ಲು ಏರು ಉಳ್ಳಿರ ಅಕ್ಲಿಗೆ ಇಡೀ ಸಾರ್ವಜನಿಕರ್ನವಡು ಏರೇನಾಡು ಮಾಂತೇರ್ನಲ್ಲ ಓಟು ತಿಕ್ಕೊಂಡೇ ಗ್ಯಾರಂಟಿ ಬುಕ್ಕ ನರಮಣ್ಯನ ಜನಕ್ಲೇನ ಮಾಂತೇರ್ನ ಒಂದೇ ರೀತಿ ಸರಿ ಬಂದ್ಪೇರೆ ಸಾಧ್ಯ ಅಜ್ಜೆ ಅಕ್ಲೇನ ಪ್ರತಿಕ್ರಿಯೆಗೆ ನಮ್ಮ ಒಂಜೊಂಜಿ ಪ್ರತಿಕ್ರಿಯೆ ಕೊರಡಾಪುಂಡು ಅವು ಪೂರ ಬುಡ್ದು ಹತ್ತದು ಸರಿ ಎಡ್ಡೆ ರೀತಿ ಫೆಸಿಲಿಟಿ ತೇತಲ ಕೊರ್ಪೇರು ಕೆಲವರು ಇನ್ನು ಹಾಳು ಮಂತೊಂದು ಉಳ್ಳೇರು ಫೆಸಿಲಿಟಿನ 2,000 ಅನ್ಪೇರು 2,000 ಏರೆಗೆ ಉಪಯೋಗ ಅಂಡ ಅಜ್ಜ ಅಜ್ಜಿನಕ್ಲೆಗೆ ಬೊಕ ಜೋಕ್ಲೇನು ಶಾಲೆಗೆ ಕಡಪುರ್ನಕ್ಲೆಗೆ ಆಂಜೇನಕ್ಲು ಸರಿ ಇಜ್ಜಂದನಲ್ಪ ಅಂಚಿನಲ್ಪ ಪೂರ ಅವು ಎಡ್ಡೆ ರೀತಿಡು ಉಪಯೋಗ ಆಪುಂಡು ಆಂಜೇನಕ್ಲು ಪಿದೈ ಊರಿಗೆ ಪೋದು ಬತ್ತದು ಅಲ್ಪಾಕ್ಲು ಬೆಣ್ಪುಣೆ ಮೂಲಿ 2,000 ಒಂದು ಮಜಾ ಮಣ್ಪೀರು ಮಜಾ ಅಂಡ ದುಂದು ವೆಚ್ಚ ಖರ್ಚಿ ಬೊಕ ಇತರೆಗೂ ಬುಡಿ ಐತ ಬಗ್ಗೆ ಏನು ಪಾತೇಳ್ಜಿ ಅಂಚ ಪೂರ ಖರ್ಚು ಅನ್ಪುನಕ್ಲೆಗೊಂದು ವೇಸ್ಟ್ ಆವೊಂದುಂಡು ಐನು ತೂಪುನೈ ಬುಕ್ಕೊರಿ ಪಣ್ಪುಣೆ ಅಕ್ಲಿಗೆ ಗೊತ್ತಾಪುಜಿ ಅವು ಮಸ್ತ್ ಎಂಕ್ ಮೂಳು ಇತ್ತ ಕೆಲವು ಪಣ್ಪೇರಂಚನೆ ಬೊಕ್ಕ ಫೆಸಿಲಿಟಿಲ ಅಂಚನೆ ಅಲ್ಪಸಂಖ್ಯಾತಿರ ಅವು ಉಂದಂಡದು ಪೂರ ಕುರ್ಪೇರು ಅಕ್ಲು ತೂಪುಜೆ ಇರತ್ತೆ ವ್ಯವಸ್ಥೆ ಅನ್ಪುನಕ್ಲು ಕುರ್ಪುನಕ್ಲು ಅಂತ ಮೂಲ ನಮ್ಮ ಉಪಯೋಗ ಮನ್ಪುನಕ್ಲು ಬುದ್ಧಿವಂತರ ದಿಪ್ಪೊಡು ಸಾರ್ವಜನಿಕರೇ ಜನಕುಲೇನ್ಲಾತೆ ಮಾಂತ ಜನಕುಲು ಒಂದೇ ರೀತಿ ಪೂಜಿರ ಆಂಡ ಒಂತ ಎಡ್ಡೆ ರೀತಿ ಹಿಡಿತನೇ ಇನ್ನು ಎಡ್ಡೆ ರೀತಿ ಉಪಯೋಗ ಮಂತೊಂದು ಪೋಯಂಡ ಈ ಬುದ್ಧಿ ಜಂದನೆ ಇನ್ನು ತೂದಾಂಡಲ್ಲ ಒಂಜಿ ಸರಿ ಆಪೆ ಪನ್ಪುನ ಒಂಜಿ ಭರವಸೆ ಆತಿ ಬುಕ್ಕಾಕ್ಲೆ ಬುಡ್ನವು ಬುಕ್ಕ ಅಂಚ ಸವಲತ್ತು ಯಾನ್ಲ ಪಡೆಯೊಂದುಳ್ಳೆ ಸವಲತ್ತು ಕೆಲವು ಏನು ಪಡೆಯೊಂದುಳ್ಳೆ ತೊಂದರೆ ಅಜ್ಜಿ ಎಂಕು ಉಪಯೋಗ ಒಂದುಂಡು ದಯಂಡ ಏನು ಆ ರೀತಿ ಏನು ಉಪಯೋಗ ಮಂತೊಂದುಳ್ಳೆ ದುಂದು ವೆಚ್ಚ ಮಲ್ಪುಜಿ ಅತನ ಜೋಕ್ಲೆಗೆ ಏನು ಉಪಯೋಗ ಮಾಡ್ಕೊಂಡು ಜೋಕ್ಲೆ ಎಜುಕೇಷನ್ ನಮಕಿತ್ತ ಎಂಕ್ಲೆಗೆ ಪೊಂಜೆನಕ್ಲೆಗೆ ಅಗತ್ಯ ಮೇಯ್ನ್ ಜೋಕ್ಲೇನು ಎಜುಕೇಷನ್ ಮನ್ಪೋಡಂಡು ಒಟ್ಟಾರೆ ಎಜುಕೇಷನ್ ಅತ್ತು ಐಕೊಂಜಿ ಎಡ್ಡೆ ರೀತಿದೆ ಐತ ಅಡಿಪಾಯ ಗಟ್ಟಿ ಆಪುಲೇಕ ಫೌಂಡೇಶನ್ ಗಟ್ಟಿ ಆಪುಲೇಕ ಅಂದನೆ ಎಜುಕೇಷನ್ ಕೊರಡು ಇತ್ತೆ ಪೆರು ಸುಮಾರು ಕೋರ್ಸ್ ಒಂದು ಪೂರ ಉಂಡು ಮಾಂತೇಕ್ಲ ಕಡಪುರ ನಮಕ್ ಪಿರವ್ಗು ಅವು ನಮಕ್ ಆಪುಂಡ ಆ ಸಾಧ್ಯತೆ ಮಿತ್ತ ಆ ಜೋಕ್ಲೆ ಫೌಂಡೇಶನ್ಗೆ ಒಂಜಿ ಹೆಲ್ಪ್ ಆಪುಂಡು 2,000 ಕೊರ್ಪೇರು ಅಂದು ಆ 2,000 ಇಂಕ್ ಮಸ್ತೆ ಹೆಲ್ಪ್ ಆಪುಂಡು ಏತು ಮಲ್ಲಾಯನೇ ಆದಿಪ್ಪಾಡು ಕೋಟ್ಯಾಧಿಪತಿಯೇ ಆದಿಪ್ಪಾಡು ಅತನ ಲಕ್ಷಾಧೀಶ್ವರನೇ ಆದಿಪ್ಪಾಡು ಅತನ ದಾಳ ಇಜ್ಜಂದನೇ ಆದಿಪ್ಪಾಡು ಆ ದುಡ್ಡು ಒಂದು ಪಣ್ಪುನೇಕ್ ಒಂಜಿ ಚೂರ ಆಡಲ್ಲ ಬೆಲೆ ಕೊರ್ಪುನ ಬುದ್ಧಿವಂತಿಗೆ ಐತೆ ನಾವು ಎಡ್ಡೆ ರೀತಿಡು ಉಪಯೋಗ ಆಪುಂಡು ಈ ಜನ ಆಪುಜಿ ಅದ ಬಗ್ಗೆ ಮನ್ಪುನೆ ಪಂಡ ಎಂಕ್ಲೆ ಈ ಸರ್ತಿ ಒಂಜಿ ಮೋದಿ ಬರೋಡು ಅನ್ಪುನ ಉದ್ದೇಶ ಎಂಕ್ಲೆ ದಯ ಪಂಡ ಇತ್ತು ವರ್ಷಟು ಎಂಕ್ಲೆ ಕೊರೋನಾದ ಬುಕ್ಕ ಎಂಕ್ಲ ಆರ್ನ ಒಂಜಿ ಪರಿಸ್ಥಿತಿ ಎಂಚ ಎಂಕ್ಲೆಗೆ ಆ ರೀತಿ ಆತನ ಪಂಡದ ಎಂಕ್ಲ ಗೊತ್ತುಂಡು ಅನುಭವ ಅದಕ್ಕೋಸ್ಕರ ಎಂಕ್ಲೆಗೆ ಆರೇ ಈ ಸರ್ತಿ ಬರೋಡು ಮೋದಿ ಬತ್ತನ ನನ್ನ ಎಂಕ್ಲ ಊರು ದೇಶ ಒರಿಪುಣ ಅನ್ಪುನ ಒಂಜಿ ಉದ್ದೇಶ ಎಂಕ್ಲೆ ಎನ್ನಪ್ಪ ದರಸುಲೋಚನ ಕುಂಬ್ರ ಅಂದ್ವೆ ಉಡಾಲಮಲೆ ಊರ್ದಾಗಲ್ಲ ಚಿನ್ನಕ್ಲ ಅಂಚನೆ ಪನ್ಪೇರಂದು ಎಂಕ್ಲ ಪನ್ಪುನತ್ತೆ ಅಂಡ ಎಂಕ್ಲೆ ಈ ವರ್ಷದ ಅನುಭವ ಉಂಟು ಆ ರೀತಿ 5 ವರ್ಷ ಇತ್ತಿರತ್ತ ಆರ್ನ ಇಂಚ ಅನುಭವ ಇತ್ತಂಡು ಆ ರೀತಿ ಇಟ್ಟು ಎಂಕ್ಲಿಗೆ ಆರೇ ಬರೋದು ಆರು ಬತ್ತನ ಎಂಕ್ಲೆ ನನ್ನ ದೇಶ ಒರಿವು ಅನ್ಪುನ ಅಂಜಿ ಎಂಗ್ಲ ಅಂಜಿ ಅಭಿಪ್ರಾಯ ಎನ್ನ ಪುದರ್ ಪುಷ್ಪಲತಾನು ಅಂದು ಪಟ್ಟೆಡು ಅಂತಂದುಲ್ಲೆ ಪಟ್ಟೆ ಶ್ರೀಕೃಷ್ಣ ಪಟ್ಟೆಡು ಅಭಿವೃದ್ಧಿ ಯಾರುಂಡು ಸುಮಾರು ನಲ್ಲ ಆವಡು ಅಭಿವೃದ್ಧಿ ಏಕದುಂಬಳ ಅಭಿವೃದ್ಧಿ ಬಂತಿದ್ದಾರೆ ನಲ್ಲ ಅಭಿವೃದ್ಧಿ ಆವಡು ಇಂಕ್ಲ BJP ಕಟ್ಟ ಅಭಿಮಾನಿಗಳು ಅಂಚ BJP ಅಭಿವೃದ್ಧಿ ಆತನ ಅಭಿವೃದ್ಧಿ ಆತನು ಎಂಕ್ಲೆ ಪೂರ ಅಭಿವೃದ್ಧಿ ತೊಂದರೆ ಎಂಕ್ಲನ ವಾರ್ಡ್ಲ BJP ಸುಮಾರು ವರ್ಷ ಹೊಡೆದಕ್ಕೆ ಅಂಚ ಎಂಕ್ಲಾಯ್ತು ಬೇರೆಲ್ಲ ಮಲ್ಪ ಮುಖ ಐನೊಟ್ಟಿಗೆ ಹೆಂಗೆ ಮೋದಿಜಿನ ಬುಡಿಯರಜ್ಜಿ ದಯಪಂಡ ನಂಗೆ ಒವ್ವೆತ್ತೋ ನಿರೀಕ್ಷೆದ ಕನಸಿತ್ತು ನಂಜಿ ರಾಮ ಮಂದಿರದ ಬಗ್ಗೆ ಐನು ಮಾಲ್ತು ಕೊಡ್ತೇರು ಆರಂಚನ ನರಮ್ಮಣಿ ಈ ನನ್ನ ಭೂಮಿಡು ಬಿಟ್ಟರಜ್ಜಿ ಅಂಚ BJP ಕೊರ್ಪ ಹಾಂ ಪ್ರಧಾನಿ ಮೋದಿ ನಾವಲ ಆವಡೋರು ಕೇಶವ ಮೋದಿ. ನನ್ನ ಮಿತ್ರದಾಸ್ ರೈ ಇಡಕ್ಕಲ್ಲ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾಯಿದೆ. ಬಹಳಷ್ಟು
ನಿರೀಕ್ಷೆಯನ್ನು ಜನರು ಇಟ್ಟುಕೊಂಡಿದ್ದಾರೆ. ಎಲ್ಲರೂ ತಪ್ಪದೇ ಮತ ಚಲಾಯಿಸಬೇಕಂತ ನಾನು ಕೂಡ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಈ ಬಾರಿ ಲೋಕಸಭೆಯಲ್ಲಿ ಸಮರ್ಥ ನಾಯಕರನ್ನು ಆರಿಸಿಕೊಳ್ಬೇಕಂತ ಜನರಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಏನು ಅಭಿವೃದ್ಧಿ ಆಗಿದೆ? ಬಹಳಷ್ಟು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಇನ್ನಷ್ಟು ಅಭಿವೃದ್ಧಿಯನ್ನು ನಾವು ಬಯಸ್ತಿದ್ದೇವೆ, ನಿರೀಕ್ಷಿಸುತ್ತಿದ್ದೇವೆ. ಉತ್ತಮ ಕೇಂದ್ರ ಸರ್ಕಾರದಿಂದ ಉತ್ತಮ ಆಡಳಿತವನ್ನು ಇಷ್ಟರವರೆಗೆ ನೋಡಿದ್ದೇವೆ ನಾವು. ಇನ್ನು ಮುಂದಕ್ಕೂ ಅಂಥ ಆಡಳಿತವನ್ನು ನಾವು ನಿರೀಕ್ಷೆ ಮಾಡ್ತಿದ್ದೇವೆ. ಒಳ್ಳೆಯ ಅಭ್ಯರ್ಥಿ ಎರಡು ಕಡೆಯಲ್ಲೂ ಇಟ್ಟಿದ್ದಾರೆ. ಅದರಲ್ಲೂ ಒಬ್ಬರು ನಿವೃತ್ತ ಸೈನಿಕರನ್ನು ಇಟ್ಟಿದ್ದಾರೆ. ಅವರು ಕೂಡ ಒಳ್ಳೆಯ ನಾಯಕತ್ವವನ್ನು ಹೊಂದಿದ್ದಾರೆ. ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇಷ್ಟರವರೆಗೆ ನಾವು ನೋಡಿದಾಗೆ ಅವರನ್ನು ಆಯ್ಕೆ ಮಾಡಿದರೂ ಚೆನ್ನಾಗಿ ಇದೆ ಅಂತ ನನ್ನ ಅನಿಸಿಕೆ. ಈ ಸರ್ತಿ ಭಾರಿ ಕಾಂಪಿಟೇಷನ್ ಉಂಟು. ಬರು ಒಂಜಿ ದೇಶ ಗಡ್ಡೆ ಆಪಣಂಜಿ ಪಕ್ಷಪಾತ ನಡ್ಡೆ ನಮ್ಮ ಅಭಿಪ್ರಾಯ. ಅದೇ ಪಕ್ಷ ಅಭಿವೃದ್ಧಿ ಬಡವೇರ ಕಲ್ಯಾಣ ಬಡವೇರನ ಬಗ್ಗೆ ದಿಂಜ ಕಾಳಜಿ ಬೋಡು ಗಲಾಟೆಗೆ ಉಜ್ಜಿ ಗಲಾಟೆ ನೆಟ್ಟು ನಮ್ಮ ನೆಟ್ಟು ಬೇರೆ ಬಲ್ಲಿ ರಾಜ್ಯಡಾಡು ದೇಶಡಾಡು ಓಲ್ಲಾಡು ಸಾರ್ವಜನಿಕರ ಹಿತದೃಷ್ಟಿ ಸಾರ್ವಜನಿಕರು ಎಡ್ಡೆ ಒಂಜಿ ಅನುಕೂಲ ತಾಪನ ರೀತಿಯ ಒಂಜಿ ವ್ಯವಸ್ಥೆ ಓಡು ಇತ್ತು ಮಾತ್ರ ನಮ್ಮ ಅವು ಕಷ್ಟ ಸರ್ ಬಣ್ಣ ಕಷ್ಟ ಸಾಧ್ಯ ಸೌಹಾರ್ದದ ಬೋರ್ಡು ಪೊರ್ಲುಡು ಒಂಜಿ ಲೋಕಡು ನಮ್ಮ ದೇಶಡೊಂಜಿ ಪೊರ್ಲದ ರೀತಿ ನಡೆಸೋದು ಪಕ್ಷ ಬತ್ತಲ್ಲ ನಮಗೂ ಉತ್ತಮ ಆಡಳಿತ ಇತ್ತು ತಿಕ್ಕಣಂಚನ ದುಗ್ಗಪ್ಪ ಮೋದಿ ಬರೋಣೊಂದು ಎಡ್ಡೆ ಸಹಾಯ ಅಂತೀವಿ ಕಿಸಾನ್ ಯೋಜನೆ ರೆಡ್ಡಿ ಸಹಾಯ ಅಂತೀವಿ ನಳಿನಿ ನಳಿನಿ. ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಕಾಂಗ್ರೆಸ್ ನಾವು ಭಾಳ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದು ನಮಗೆಲ್ಲರಿಂದ ಕಾಂಗ್ರೆಸ್ ಪಾರ್ಟಿಗೆ ನಾವು ಕೊಡ್ತಿದ್ದೀವಿ, ಇನ್ನೂ ಕೊಡ್ತಾ ಇದ್ದೀವಿ. ಸರ್ಕಾರದ ಒಳ್ಳೆ ಕೆಲಸ ಆಗಿದೆ. ಒಳ್ಳೆ ಕೆಲಸ ಆಗಿದೆ ನಮಗೆ. ಇನ್ನು ಕೂಡ ಯಾರು ಅಭ್ಯರ್ಥಿ ಆದರೆ ಇಲ್ಲಿ ಯಾರು ನಿಲ್ತಾರೆ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಹೆಚ್ಚಿನ ಲೀಡ್ನಲ್ಲಿ ತರ್ತೀವಿ ಅವ್ರನ್ನ. ಎಷ್ಟು ಲೀಡ್ ಬರ್ಬೋದು ಅಂತ ಹೇಳಿ ಅದು ಈಗಲೇ ಹೇಳೋಕ್ಕಾಗಲ್ಲ ಅಂತೂ ತರ್ತೀವಿ, ವಿನ್ ಮಾಡಿಸ್ತೀವಿ ಮಾತ್ರ ಪಾರ್ಟಿ ಅಲ್ಲಿ. ಎಸ್ ಗುರುಪ್ರಸಾದ್ ಸ್ವಲ್ಪ ಅವರು ದರ್ಬದಡ್ಕ ಈ ಸರ್ತಿ ಚುನಾವಣೆ ಕಾಂಗ್ರೆಸ್ ಅತ್ಯಧಿಕ ಮತ್ತೊಟ್ಟು ಇನ್ನು ಗ್ಯಾರಂಟಿಲು ಪೂರ ಆಯ್ನತ್ತು ವರ್ಕ ಒಂದುಂಡು ಎರಡು ದಾರ ಈ ಸರ್ತಿ ಚುನಾವಣೆ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸ ಅಭಿವೃದ್ಧಿ ಪೂರ ಎಸ್ ಎಸ್ ಎಂಚ ಈ ಸರ್ತಿ ಓಟ್ ಎಂಚಾವು ಎಂಚಂದ ಏನು ಅನ್ಪುಣ ಹೂ ಬರೋಡು ಅಂತ ನೀರು ಬರಡತ್ತವಾರು ಸೀರೆ ಓಟುಂಡು ಅಭಿವೃದ್ಧಿ ಪುರ ಆತನ ಇರನ ಇಲ್ಲ ಪುರಂಚಿನ ಸೌಲಭ್ಯ ಇರ್ತಿಕ್ಕೊಂದು ಸರ್ಕಾರದ ಏರು ಬರೋಡು ಅಂತ ತಿರುಗುಂಟದಲ್ಲ. ನಮ್ಮ ಅಭಿಪ್ರಾಯ ಯಾರು ಒಳ್ಳೆಯ ವ್ಯಕ್ತಿ, ಯಾರು ಪಬ್ಲಿಕ್ಕಿಗೆ ಕೆಲಸ ಮಾಡ್ತಾರೆ, ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿಗೆ ಓಟ್ ಕೊಡಿ. ಅದು ಯಾವುದೇ ಪಕ್ಷ ಆಗಲಿ, ಯಾವುದೇ ಜಾತಿ ಆಗಲಿ, ಅದು ಜಾತಿ ಮತ್ತು ಪಕ್ಷಕ್ಕಲ್ಲ, ವ್ಯಕ್ತಿ ನೋಡಿ ಓಟ್ ಕೊಡಿ ಅಷ್ಟೇ. ವ್ಯಕ್ತಿ ಅಂದರೆ ಕೆಲಸ ಮಾಡುವಂಥ ವ್ಯಕ್ತಿ, ದೇಶಕ್ಕಾಗಿ ಕೆಲಸ ಮಾಡುವಂಥ ವ್ಯಕ್ತಿ, ಮತ್ತು ಅವನು ಎಲ್ಲಿಂದ ಆಸೆ ಬರ್ತಾನೆ ಅವ್ರ ಸುತ್ತಮುತ್ತ ಅವರಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಆಗಬೇಕು. ಅಂಥ ವ್ಯಕ್ತಿ ಓಟ್ ಕೊಡಿ. ಮತ್ತು ಯಾವುದೇ ಈ ಆಮಿಷ ಒಡ್ಡಿ ಅವರಿಗೆ ಓಟ್ ಕೊಟ್ಟರೆ ದೇಶ ಉದ್ಧಾರ ಖಂಡಿತ ಆಗೋದಿಲ್ಲ. ಆಮಿಷಕ್ಕಲ್ಲ, ಕೆಲಸಕ್ಕೆ ಮಾತ್ರ ಆ ವ್ಯಕ್ತಿ ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು. ಎಲ್ಲರಿಗೂ ಒಂದು ಏನು ಸಹಾಯ ಆಗುವಂಥ ಒಂದು ಕೆಲಸ ಮಾಡಬೇಕು. MK ಸುಬ್ರಾಯ ಭಟ್ ಎಡ್ಡೆ ವ್ಯಕ್ತಿ ಓಟು ಕುಂತೋಡು ಬುಕ್ಕ ನಮ್ಮ ಒಂದು ಗ್ರಾಮ ಊರು ಪೂರ ಆ ಎಡ್ಡೆ ಅಭಿವೃದ್ಧಿ ಆಡು ಅಂಚಿನ ವ್ಯಕ್ತಿಗೆ ಓಟು ಕೊರೋಡು ಆತೀರಿ ಎಡ್ಡೆ ವ್ಯಕ್ತಿ ಹಾಂ ಅಭಿವೃದ್ಧಿದ ಚಿಂತನೆ ಉದಯಾಚಾರ್ಯ ಜೀರು ಹೊರಡು ಅನ್ಪಣೆ 22 ಎಂಕ್ಲಿಗೆ ಒಂಚಿ 2 ಪಾರ್ಟಿ ಅಣ್ಣೆಲ್ಲ ಒಂಚಿ ಅಭಿವೃದ್ಧಿ ಕೆಲವೇಟ ಆತಂಡು ಎಂಕ್ಲಿಗೆ ಮೈನ ನೀರದ ಸಮಸ್ಯೆ. ನೀರದ ಸಮಸ್ಯೆ, ನೀರದ ಒಂಜಿ ಸರಿಯಾವು ನೀರದ ಒಂಜಿ ಬಾರಿ ಬಂಗಾಡುಲ್ಲ ಪಂಚಾಯತ್ದ ನೀರದ ಇಟ್ಟು ಎಂಕ್ಲಂದು ಅಂತ ಒಂದು ಉಳ್ಳಾಯಿನಿ ಅಂಡಲ್ಲ ಎಂಕ್ಲೆಗ್ ನೀರು ಕರೆಕ್ಟ್ ಆತಿ ಬರ್ಪುಜಿ
ಸಮಸ್ಯೆ ಇಪ್ಪುಂಡು ಬೋರು ಹಾಳಾಪ್ನೆ ಒಂಚಿ ಪೂರ ಸಮಸ್ಯೆ ಅವು ಒಂದು ಇಪ್ಪುಂಡು. ವನಿತಾ ಎಲ್ಲಿ ಮನೆ? ಕನಕಮಜರ್ ಕನಕಮಜರ್. ಏನು ಹೇಳ್ತೀರಿ ಸರ್ ಚುನಾವಣೆ ಅಭಿವೃದ್ಧಿ ಆಗಿದೆ ನಿಮ್ಮೂರಲ್ಲಿ? ಇದೆ. ಯಾವ ಪಾರ್ಟಿ ಬಂದರೆ ಒಳ್ಳೇದಂತ ಹೇಳಿ? ಬಿಜೆಪಿ. ಯಾಕೆ? ಒಳ್ಳೆ ಕೆಲಸ ಆಗ್ತಾ ಉಂಟಲ್ಲ ಮೋದಿ. ಯಾವುದು? ಮೋದಿಯವರದ್ದು. ಮೋದಿಯವರಿಂದ ಅಭಿವೃದ್ಧಿ ಆಗ್ತಾ ಉಂಟು. ಪ್ರಧಾನಿ ಮತ್ತೆ ಮೋದಿ ಆಗಬೇಕು. ಹೌದು. ಮೋದಿ ಆದರೆ ಏನು ಲಾಭ ನಿಮಗೆ? ಲಾಭ ದೇಶ ಒಂದು ಉದ್ಧಾರ ಆಗ್ಬೋದು. ಶರತ್ ಸ್ವಲ್ಪ ಕುತ್ತಾರು 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 ಗೊತ್ತಾರ ಎಂತಂದು ಸರ್ಕಾರ ಓಟದ ಓಟು ಎಂಕ್ಲ ಮೋದಿ ಐತಿ ಅಂದ ದಯ ಬಡತೆ ಎಂಕ್ಲ ಯಾರು ಬೋಡು ಒಂದು ಆಡಳಿತ ಅಡ್ಡಂಡತೆ ಆರೇ ಬರ್ಪುನಿ ಸರಿ ಆರ್ಲ ಯೋಗಿಲಿತ್ತಂಡೆ ಯಾವ ಈ ಭೂಮಿ ದಮಿತ್ತು ಬೇತೆ ಎಲ್ಲ ಬರ್ಚಿ ಅದಲ್ಲ ಖಾಸ್ ಮನ್ ಪ್ಲಾನ್ ಇಜ್ಜತೆ ಅಕ್ಲ ಕೆಲ ಖಾಸ್ ಮನ್ ಪರಂದೆ ಜೀವನ ನಕ್ಲಿರುತ್ತೆ ಅಕ್ಲ 2 ಜನ ಬೆಂದು ದಿನ ಮೂಲಕ ಮನ್ಪುಂಡು ಬರ್ತಿ ಇದೆಲ್ಲ ಒಂಜಿ ಮಂತೆ ಕಾಸು ಮಂತಿನ ಚರಿತ್ರೆ ನಿಜ ತಗಲ್ಲ ಅಕ್ಕಳ ಜನ ಇತ್ತಂಡೆ ಯಾವ ಭೂಮಿ ಬೇತೆ ಎಲ್ಲ ಬರ್ಚಿ ರಾಜಕೀಯ ಕಿತ್ತ ಬಿ ಜೆ ಪಿ 2 ಮುಂಜಾನೆ ಉಳ್ಳಿರಿ 2 ವ್ಯಕ್ತಿ ನಗಲು ತೂಕ ಅಕ್ಳು ಇಂಚ ಮನ್ಪಿರಿ ಈ ಸರಿ ಉಂತಿ ನಗಲು ಪೂರ 2 ಮುಂಜೆ ವ್ಯಕ್ತಿ ನಗಲು ಪಾಡ್ದಿರುತ್ತೆ 2 ತೂಕ ಅಕ್ಳ ಮಿತ್ತಿರಿ ಎಂಚ ಉರ್ಪುಂಡು ಅಕ್ಳು ಅಂಚೆನಿ ಕಾಸ್ತಾ ಸಿಡಿಜೇರು ಈ ಸರಿ ಅಕ್ಲಿ ಬಿ ಜೆ ಪಿ ಸ್ವಲ್ಪ ಇಲ್ಲ ಇಂಕಲ ಅಲಂಕಾರ ಎಂಚ ಈ ಸರ್ತಿ ಓಟು ಎಂಚದಾನೆ ಅಭಿವೃದ್ಧಿ ಅಲ್ಲ ಆತನ ಇರೋ ಉರುಟು ಇಂಕಲ ಅಭ್ಯರ್ಥಿ ಹಿಂದೆ ಇರತ್ತಾ ಚೋಟದ ಇಂಚ ಬರುವರಿ ಈ ಸರ್ತಿ ಬರೋಡ ದಯಕ್ಕೆ ಬಿಡತ್ತಿದ್ದೇವೆ ಬರೋಡನ್ನು ಅಭಿವೃದ್ಧಿಗೆ ಬರುವೇರಿ ಇಂಕಲ ಧೈರ್ಯ ಉಂಟು ಎಂಚ ಪ್ರಧಾನಿ 60 ಪ್ರಧಾನಿ ಯಾರೇ ಪರತ್ ಮೋದಿ ಇಲ್ಲು ಅರಡುಕ ಇಂಚ ಅಭಿವೃದ್ಧಿ ಪುರ ಆತಂಡ ಓ ಅಭಿವೃದ್ಧಿ ಆತನ ಈಗ ಸೌಲಭ್ಯ ಪ್ರತಿಕೊಂಡು ಸರ್ಕಾರದ ಅವು ಈ ತಣ್ಣಂಗೆ ತೆಗೆದಿ ಅವು ಮೆಗಿ ಉಳ್ಳಲ್ಪ ತಿಕ್ಕದನು ಅಲ್ಪ ನಾವು ಪುತ್ತೂರು ಆಗ ಪೂರ ಅಡ್ರೆಸ್ ಹೊರಡು ಮುಂಚೆ ಅಡ್ರೆಸ್ ಓಟುಂಡು ಹಾಂ ಕಾಂಗ್ರೆಸ್ ದಾಲ ಅಭಿವೃದ್ಧಿ ಬಗ್ಗೆ ಎಲ್ಲ ಬೋಡ ಸೌಲಭ್ಯದ ಬಗ್ಗೆ ಎಲ್ಲ ಉಂಡ ಇಲ್ಲ ಇಜ್ಜಪ್ಪ ಒಂದು ತಾರಾಯಿ ಉಂಡು ಕಂಗುಂಡು ಅವರುಂಡು ಅಲ್ಪ ಮುಂಚೆ ಕಂಗುಂಡು ತಾರಾಯಿ ಉಂಡು ಒಂಜಿ 150 ಮಿತ್ತುಂಡು ಕಂಗ್ಲ ತಾರದಾಯಿಲ್ಲ ಅಂಚೆ ಕಾಂಗ್ರೆಸ್ ಏನು ಕಾಂಗ್ರೆಸ್ ಎಲ್ಲಿ ಹಿಡಿದು ಒಂದು 10-25 ವರ್ಷದ ಕಾಂಗ್ರೆಸ್ ಚಾವು ನಡ್ಪುನೆ ಏರ್ ಬರೋಡು ಇಂಚ ಅಭಿವೃದ್ಧಿ ಇದಾಗಲೇ ಆತನ ಏರ್ ನಾವು ಪುರ ಆತುಜಿ ಆತುಜಿ ದಾಲ ದಾಯ್ತ ಅವಡು ದಾಲ ಆತುಜಿ ಆತುಜಿ ಇಂಚನ ಅಭಿವೃದ್ಧಿ ಅವಡು ಎಂಕ್ ದಾಲ ಆವಡ್ಸಿ ಓಡ್ಸಿ ಸರ್ಕಾರ ಸೌಲಭ್ಯ ತಿಕ್ಕೊಂಡು ಸಿದ್ದಮರೈನ 2000 ಪುರಾಣಿಗಿತ್ತು ಈಗ 5 ತಿಂಗಳು ಬರಂದೆ ನಾನು ತಿಕ್ಕೊಂಡು 2000 ಆದ್ರೆ ಕಾದುತ ಪಾನಗಾದತ ಪೂರ ಜರಸು ಅಂತ ಕುದಿಯ ತಿಕ್ಕುತ್ತುಂಟು ಇಂಚ ಬರುವ ಸಂಸದರು ಏರಾವಿರದಂತೀರಿ ಕಾಂಗ್ರೆಸ್ಸೇ ಬರ್ಕೊಂಡು ಕಾಂಗ್ರೆಸ್ ಎಂಕ್ಲಲ್ಲೇ ಕಾಂಗ್ರೆಸ್ ಏನು ದುಂಬುರ್ತೆ ಕಾಂಗ್ರೆಸ್ಸಿಗೆ ಅವನೆ ಕಾಂಗ್ರೆಸ್ಸಿಗೆ ದಿತ್ತಾಯ್ತು ದುಂಬುರ್ತೆ ಇಂದ್ರ ಅಂದ್ರೆ ನಾವು ಪಟ್ಟೋಡು ತಿಂಚಿ ಏನು ಕಾಂಗ್ರೆಸ್ಸಿಗೆ ಬಿ ಜೆ ಪಿ ಪಾಡುಜೇನು ಅಭಿವೃದ್ಧಿ ಆತನ ಸರ್ಕಾರ ಬೇಬಿ ಚೊಕ್ಕಾಡಿ ಲಕ್ಷ್ಮೀ ಪಾಲ್ತಾಡು ಓಟ್ ಉಂಡದ ಉಂಡು ಓಟದ ಬಗ್ಗೆ ಪಂಡ ಅಲ್ಪ ಕೇಂದ್ರ ಸರ್ಕಾರದ ಮೋದಿ ಬರೋದು ನನ್ನ ಅಭಿಪ್ರಾಯ ಪಂಡ ಸುಮಾರು ಎಂಕ್ಲೆಗೆ ಸುಮಾರು ಸೌಲಭ್ಯ ಮಂತ್ ಕೊಡ್ತೀರಿ ಗ್ಯಾಸ್ ಕೊಡ್ತೀರಿ ಫ್ರೀ ಗ್ಯಾಸ್ ಕೊಡ್ತೀರಿ ಅವೇ ರೀತಿ ಕಿಸಾನ್ ಯೋಜನೆ ಐತೆ ಎಂಕ್ಲೆಗೆ ಒಂದು ಸಹಾಯಧನ ಕೃಷಿಗೆ ಅಭಿವೃದ್ಧಿಗೆ ಬತ್ತೊಂದುಂಡು ಅವೇ ರೀತಿ ಜನ್ಧನ್ ಯೋಜನೆ ಅವರ ಮಂತ್ ಕೊಡ್ತೀರಿ ಅಂಚ ಏನಿರ್ತಾತು ಮೋದಿ ಬರೋಡು ಕೇಂದ್ರ ಸರ್ಕಾರದ ಎನ್ನ ಅಭಿಪ್ರಾಯ ಅಂಚ ಮುಲ್ಪ ಇತ್ತೆ ಕಾಂಗ್ರೆಸ್ ಸರ್ಕಾರ ಎಡ್ಡೆ ಕೆಲಸ ಅಂತಂದುಲ್ಲೇರು ಬೇರೆ ಇಂಕ್ಲ ಅಶೋಕ್ ಕುಮಾರ್ ಎಡ್ಡೆ ಮಂತಂದುಲ್ಲೇರು ಅಂಚ ಕಾಂಗ್ರೆಸ್ ಸರ್ಕಾರ ಬತ್ತಂಡ ಎಡ್ಡೆ ಅಂಚ ಎನ್ನ ಅಭಿಪ್ರಾಯ ಆತೆ ಈ ಸರ್ತಿ ಸೆಂಟ್ರಲ್ಡ್ ಮೋದಿ ಬರ್ಪೇರು ಗ್ಯಾರಂಟಿ ಆತ ಎಡ್ಡೆ ಯೋಜನೆ ಬೇತೆ ಏರ್ನಲಜ್ಜಿ ದೇಶ ನಡಪ ಓಡಂಡ ಆರೇ ಅವಡು ಬಾಕಿದಾಗ್ಲಿ ಇರ್ತಾವ ಅಭಿವೃದ್ಧಿಲ್ಲ ಬೋಡ್ತದ ಆತನ ಓಟುಂಡ ಒಟ್ಟುಂಡು ಅಭಿವೃದ್ಧಿ ಆತನ ಪುರ ಆತನ ಇಳ್ಳು ಪ್ರಾರ್ಥನೆಗಳು ಸರ್ಕಾರ ಸೌಲಭ್ಯ ತಿಕ್ಕೊಂಡುಂಡ ತಿಕ್ಕೊಂಡು ಎಂತ ಈ ಸರ್ತಿ ಓಟ್ ಎಂಚಾವು ಕಾಂಗ್ರೆಸ್ ಕಾಂಗ್ರೆಸ್ ಇದು ಗ್ಯಾರಂಟಿ ಪುರ ತಿಕ್ಕೊಂಡುಂಡ ಸರ್ಕಾರದ ಹೆಂಗ ನೀವು ಜನ ಕೊಡ್ತೀರಲ್ಲ ಮಾಡ್ತಾರೆ 4,000 2,000 ಅವರು ಬರೋದುಂಡ ಇಜ್ಜಿ ಮೂಲಭೂತ ಮನ್ಪ ಪಾಡು ಇಜ್ಜಿ ಕಾರ್ಡ್ ಪೂರ ಮುಳ ಆತಜ್ಜಿ ಓಟೆ ಕಾಂಗ್ರೆಸ್
ಪಾಪದಾಗಲಿ ಸಾಧಾರಣ ಆಗ್ಲಿರ್ತಾನೆ ಚೂರು ಉಪಹಾರ ಪಾಪದಾಗಲಿ ಅಂಚೆ ಕೂಡ ಅದು ಪಾತಿರೋಡಾತಿ ಕದಾಯ್ತ ಪಾತಿರು 2 ಸಾಲ ವಾಪನ ಕಡಿಮೆ ಕೆಲವು ಸರ್ತಿ ಬತ್ತಜಿ ಕೆಲ ಸರ್ತಿ ಬರ್ತಾನೆ ಈ ತಿಂಗಳದ ಬರ್ತಾನೆ ಜಿ 3 ತಿಂಗಳು ಬತ್ತಜಿ ಕಾಂಗ್ರೆಸ್ ಬರು ಅವು ಎಂಕಲ ಕಾಂಗ್ರೆಸ್. ಈ ಸರ್ತಿ ಓಟದ ಬಗ್ಗೆ ನಮ್ಮ ನರೇಂದ್ರ ಮೋದಿ ಈ ಸರ್ತಿ ಒಂಜಿ ತಿಸ್ರ ಬಾರ್ ಪ್ರಧಾನಮಂತ್ರಿ ಆವೇರಿನ ಎಂಕಲೊಂಜಿ ಕನಸು ಆವು ಗ್ಯಾರಂಟಿ ಗೆಲ್ತು ಬರುವರಿಂದ ಎಂಕಲ್ನ ಬ್ರಿಜೇಶ್ ಚೌಟ ಬೇರೆ ಲಕ್ಷ ಮಿತ್ತು ಓಟು ವಿನ್ ಆವೇರಿನ ಎಂಕಲೊಂಜಿ ಆಸೆ. ಅಭಿವೃದ್ಧಿ ಬಗ್ಗೆ ನಿಂಬುತ್ತ ಅಭಿವೃದ್ಧಿ ಬಗ್ಗೆ ಆಯ್ನ ಆತು ನಾಡ್ತ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಕಲ್ಪನೆ ಮಲ್ತಂದು ಹೋಗಿருந்து ಏರು ಎಡ್ಡೆ ಮಲ್ಪರು ಮಾತ ಎಡ್ಡೆ ಮಲ್ಪನಾಗಲು ಒಂಜಿ ಎಡ್ಡೆ ಮಲ್ತಂತ ಉಳ್ಳೇರು ಹಾಳು ಮಲ್ತಂತ ಉಳ್ಳೇರು ಆಯ್ನ ಏರು ಆಗಲು ಮಲ್ತಂದು ಅಗ್ಲಾಗ ಮುಗುಳು ಒಂದು ಮುಗುಳು ನಮಗೆ ಮಾಂತ ಒಂಜಿ ಆಗ ಏರಂಡ ಒಂಜಿ ಇಂದ ಆಯ್ನ ಆಗಲು ಮಂತ್ರಿ ಅನ್ನ ಊರು ಎಡ್ಡೆ ಅನ್ಪೋಡು ಅಂತ ನಮ್ಮ ಹೆಚ್ಚು ಪಣ್ಪುನ ಸೌಕರ್ಯ ಉಂಡ ಈ ಸರ್ತಿ ಒಂದು ದೇವರಿಗೆ ಹೊತ್ತು ಸೌಕರ್ಯ ವ್ಯವಸ್ಥೆ ರೋಡ್ ತಪ್ಪು ಉಂಡು ಸಮಸ್ಯೆ ನಮಗೆ ಏರು ಬತ್ತನ ನಮಗೆ ತೊಂದರೆ ಇದೆ ಊರು ಎಡ್ಡಾವಡು ಬುಕ್ಕ ಈ ಏರು ಬತ್ತನಲ್ಲ ಐಟ್ ಇಂದು ಇಪ್ಪೆರವಲ್ಲಿ ಅದಂದ ಈ ಇಂದು ಜಾತಿ ಭೇದ ಇಂದು ಒಂಜೇ ಲೆಕ್ಕ ಪಾಪದ ಮಲ್ಲ ಮಗಳು ಒಂಜೇ ಲೆಕ್ಕ ಅವಡು ಜಾತಿ ಭೇದ ತುಯರ ಬಲ್ಲಿ ಹೆಂಚಿನ ಮುಖ್ಯಮಂತ್ರಿ ಅವಡು ಏರಾಂಡ ಒಂಜೇ ಲೆಕ್ಕ ತೂಡು ಅಂಚನೆ ನಮಗೆ ಏರು ಎಡ್ಡ ಮತ್ತೆ ಅಗ್ಲಗೆ ಓಟು ಏಪಳು ತಿಕ್ಕುಡು ಹಾಳು ಮಾಡ್ತಾನಾಗೆ ಏಪ ಹಾಳಂದೆ ಓಟು ತಿಕ್ಕಂತ ಸರ್ಕಾರ ಪಾಪದಾಗಲಿ ಹೆಲ್ಪ್ ಮಾಡೋದು ನಿಜ ಅತ್ತ ಇತ್ತ ಈ ಸರ್ಕಾರ ಬತ್ತ ಒಂದು 2,000 ರೂಪಾಯಿ ಲೆಕ್ಕ ಕೊಡ್ಪೇರು ತೊಂದರೆ ಇದ್ದಿ ಮುಖ್ಯ ಪ್ರಧಾನಮಂತ್ರಿ 2,000 ರೂಪಾಯಿ ಬರ್ಪುಂಡು ಅವಳ ಬರೋದುಂಟು 2,000 ರೂಪಾಯಿ ಪ್ರಧಾನಮಂತ್ರಿ ಉಂಡು ಮುಖ್ಯಮಂತ್ರಿ ಉಂಡು ಬರ್ತಾನೆ ನಿಜ್ಜಿನ ಯಾರು ಉಂಟಾ ಪ್ರಧಾನಮಂತ್ರಿ ಈರೆಗೆ ಬರ್ಪುಂಡು 2,000 ರೂಪಾಯಿ ನಮ್ಮ ಅಂಬೇರ್ನ ಬರ್ಪುಂಡು ಇದು ಸಿದ್ದರಾಮಯ್ಯರನ್ನೆಲ್ಲ ಬರ್ಪುಂಡು ನಮಗೆ ಬರ್ಪುಂಡು ದೂರದ ಆಳಿದ್ದಿ ನಮ್ಮಕ್ಕೂ ಎಲ್ಲ ಒಯ್ಕ ಮೆಣಸು ಐಕ ಓಟು ಜಾಸ್ತಿ ಅನ್ಪಡ ಜಾಸ್ತಿ ಮಾಡ್ಪಡು ನಮ್ಮ ಬಂಡ ಆಗ್ಲ ಮೆಣಸು ಜಾಸ್ತಿ ತಿಕ್ಕಣೇ 5,000 ಆಗ್ತದೆ ಏತ್ ಮಾಡ್ತಂಡ ಅವಳ ಒಂಜಿ ಸಾರಿ ಜಾಸ್ತಿ ಮಾಡ್ತಾಡಪ್ಪ 3 ರಿಕ್ಷಾಗೆ ಬಾಡಿಗಳಿದ್ದಿ ಅಂದು ಮಣಿಪಂದಕೊಳ್ಳೋಲಿ ಈ ಬಸ್ ಒಂಜಿ ಮಾಡ್ತದೆ ತಾಪತ್ರ ಇದು ಅವನು ಅಂಡ ರಿಕ್ಷಾ ತಗೊಳ್ಳೋ ಅಂತ ತಾಪತ್ರ ಫ್ರೀ ಮಾಡ್ತದೆ ಇಂದು ಅಂಡ ಬಸ್ಸು ರಿಕ್ಷಾ ಬಾಡಿಗೆ ಕಮ್ಮಿ ಈ ರಿಕ್ಷಾ ಟೇ ಬಂದಿದ್ದೇನೆ ಪುನಃ ಅದಾಯ್ತು ಅನ್ಪಣ ಅದು ಅವು ಪೂರ ಎಡ್ಡೆ ಇವ ಇಂದೊಂಜಿ ಮಾತ್ರ ಇಂದ ಆಂಡು ಅನ್ಪಣೆ ಬುಕ್ಕ ಪೂರ ಎಡ್ಡೆ ಬಸ್ ಒಂಜಿ ಮಾತ್ರ ಬುಕ್ಕ ಒಂಜಿ 2,000 ಬುಕ್ಕ ಕರೆಂಟ್ ಅವಳು ಎಡ್ಡಾಂಡು ಊರಂಡು ಅವು ಪೂರ ತೊಂದರೆ ಇದ್ದಿ ಈ ಬಾಡಿಗೆ ಅಪ್ಪನಾಗ ಒಂದು ತಾಪತ್ರ ಅಂಡು ಆತು ಏನೋ ಸೇನಾರು. ಇದಾಗಿತ್ತು ಒಳಮಗುರು ಗ್ರಾಮ ವ್ಯಾಪ್ತಿಯ ಜನರ ಅಭಿಪ್ರಾಯ. ತಮ್ಮ ಮತದಾರರು ತಮ್ಮದೇ ಆದ ವಿವಿಧ ರೀತಿಯ ಅಭಿಪ್ರಾಯಗಳನ್ನು ಮಂಡಿಸಿದರು. ಇನ್ನಷ್ಟು ಅಭಿವೃದ್ಧಿಯ ಬಗ್ಗೆ ಅವರು ಮಾತಾಡ್ಕೊಳ್ತಾ ಇದ್ದರು. ವಿಶೇಷವಾಗಿ ನೀರು ಮತ್ತು ರಸ್ತೆಗಳ ಬಗ್ಗೆ ಈ ಭಾಗದ ಜನರು ತಮ್ಮ ಬೇಡಿಕೆಯನ್ನು ಕೂಡ ನಮ್ಮ ಮುಂದಿರಿಸಿದರು. ಕ್ಯಾಮರಾ ಪರ್ಸನ್ ಅಜಯ್ ಹಾಗೂ ಸಚಿನ್ ಜೊತೆ ಶ್ರೀಶೇಖ ಜಮರ್ ಹಾಗೂ ಯೂಸುಫ್ ರಂಜಲಾಡಿ, ಸುದ್ದಿ ನ್ಯೂಸ್ ಕುಂಬ್ರಾ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ